ಶಿಕ್ಷಣದಲ್ಲಿ ಈಗ ಎಲ್ಲ ಕಾಣ್ತಾ ಇರುವಂತ ಕಾಲೇಜುಗಳೆಲ್ಲವೂ ಅದರಲ್ಲಿ ನೋಡಿ ಮಕ್ಕಳೆಲ್ಲ ನಿಮ್ಮ ಟಿವಿಯಲ್ಲಿ ಎಲ್ಲ ಬಡವರ ಮನೆಯ ಮಕ್ಕಳು, ಕಾರ್ಮಿಕರ ಮಕ್ಕಳು, ಸಣ್ಣ ಪುಟ್ಟ ವ್ಯಾಪಾರಸ್ಥರ ಮಕ್ಕಳು ಅವರೆಲ್ಲರೂ ಕೂಡ ಮೆರವಣಿಗೆ ಹೋಗ್ತಾ ಇದ್ದಾರಲ್ಲ. ಆದರೆ ಶ್ರೀಮಂತರ ಮಕ್ಕಳು ಕಲಿಯುವಂಥ ಶಾಲಾ ಕಾಲೇಜುಗಳು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲೇ 1 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ. ಎಲ್ಲಿ? ಎಸ್ಎಲ್ಸಿ ನಂತರ ಕಾಲೇಜುಗಳಲ್ಲಿ, ಶಾಲೆಗಳನ್ನು ಮಾತಾಡ್ತಾ ಇಲ್ಲ ನಾನು, ಕಾಲೇಜುಗಳಲ್ಲಿ. ಅದರಲ್ಲಿ ಕರ್ನಾಟಕ ಜಿಲ್ಲೆಯವರಿದ್ದಾರೆ, ಹೊರ ಜಿಲ್ಲೆಯವರಿದ್ದಾರೆ, ಹೊರ ರಾಜ್ಯದಲ್ಲಿದ್ದಾರೆ, ಹೊರ ದೇಶಗಳಲ್ಲಿ ವಿದ್ಯಾರ್ಥಿಗಳಿದ್ದಾರೆ. ಮಂಗಳೂರಿನ ಉಡುಪಿಯಲ್ಲಿ 10 ಖಾಸಗಿ ಮೆಡಿಕಲ್ ಕಾಲೇಜುಗಳಿದೆ. ಒಂದು 15-20 ಇಂಜಿನಿಯರಿಂಗ್ ಕಾಲೇಜುಗಳಿದ್ದಾವೆ, 10-20 ವೃತ್ತಿಪರ ಕಾಲೇಜುಗಳಿದ್ದಾವೆ. ಇವುಗಳಲ್ಲೆಲ್ಲ ಕಲಿತಾ ಇರುವಂತವ್ರು ಯಾರು ಸ್ವಾಮಿ? ಇವರೆಲ್ಲ ಮಾತಾಡ್ಬೇಕಿದ್ರದ ಮಾಲೀಕರು. ನಾನು ಹೇಳುವಂತಹದ್ದು ಅದು ಎನಪೋಯ ಗ್ರೂಪ್ ಇರ್ಬೋದು, ಎಜೆ ಗ್ರೂಪ್ ಇರ್ಬೋದು, ಕರಾವಳಿ ಗ್ರೂಪ್ ಇರ್ಬೋದು, ಮಹೇಶ್ ಇರ್ಬೋದು, ನಮ್ಮ MBA ಪುರಾಣಿಕರ ಶಾರದಾ ಸ್ಕೂಲ್ಸ್ ಇರ್ಬೋದು. ಮಾತಾಡ್ರಿ. ನಿಮ್ಮ ಸ್ಕೂಲಲ್ಲಿ ಇದಿದೆಯಾ, ಸ್ಕಾರ್ಪಿಗೆ ಅವಕಾಶ ಉಂಟಾ ಇಲ್ಲ ಅಂತ ಹೇಳಿ. ಯಾಕೆ ಈ ಶಾಲೆಗಳದ್ದೇ ಮಾತ್ರ ಚರ್ಚೆ ಆಗೋದು? ವಿದೇಶಗಳಿಂದ ಬಂದು ಕಲಿಯುವಂಥವ್ರು ಸ್ಕಾರ್ಪಿಗೆ ಆಗ್ತಾರಾ ಇಲ್ವ ಅಂತ ಮೆಡಿಕಲ್ ಕಾಲೇಜ್ ಅವರು ಹೇಳಿ. ಯಾಕೆ ಮಾತಾಡಲ್ಲ? ನೀವು ಸಮಾನತೆ ತರ್ತೀರ ಅಂತ ಆದರೆ ಎಲ್ರಿಗೂ ತಾನೆ. ಸರ್ಕಾರಿ ಕಾಲೇಜು, ಅನುದಾನಿತ ಕಾಲೇಜುಗಳಿಗೆಲ್ಲ ಮಾತ್ರ ಯಾಕೆ? ಇಲ್ಲಿನ 10 ಮೆಡಿಕಲ್ ಕಾಲೇಜುಗಳಲ್ಲಿಯೂ ಕೂಡ ಸಮವಸ್ತ್ರದ ಪರಿಸ್ಥಿತಿ ಏನಿದೆ ಅಂತ ಅದರ ಮಾಲೀಕರುಗಳು ಕೂಡ ಮಾತಾಡಬೇಕು, ಸರ್ಕಾರಗಳು ಕೊಡಬೇಕು, ಮಾತಾಡಬೇಕು, ಜನಪ್ರತಿನಿಧಿ ಮಾತಾಡಬೇಕು. ಈಗ ಹೇಳಿದ್ರಲ್ಲ ನಳಿನ್ ಕುಮಾರ್ ಕಟೀಲು, ಎಲ್ರಿಗೂ ಸಮಾನತೆ, ನಿಮಗೆ ಹಿಜಾಬ್ ಬೇಕು ಅಂತಾದರೆ ನೀವು ಶಿಕ್ಷಣ ಸಂಸ್ಥೆಗೆ ಬರಬೇಡಿ ಅಂತ ಹೇಳಿದ್ರಲ್ಲ. ಹೋಗಿ ಶಿಕ್ಷಣ ಸಂಸ್ಥೆಯಲ್ಲಿ ನೋಡಿ. ಶ್ರೀಮಂತರು ಶಿಕ್ಷಣದ ವ್ಯಾಪಾರ ಮಾಡುವಂಥವರು ಲಕ್ಷಾಂತರ ರೂಪಾಯಿ ಫೀಸು ಪಡ್ಕೊಂಡು ಶ್ರೀಮಂತರ ಮಕ್ಕಳಿಗೆ ಶಿಕ್ಷಣ ಕೊಡುವಂಥ ಸಂಸ್ಥೆಗಳಲ್ಲಿ ಯೂನಿಫಾರ್ಮ್ ಪದ್ಧತಿ ಏನಿತ್ತು ಅಂತ ಕೇಳಿ. ನೀವು ಯಾಕೆ ಸರ್ಕಾರಿ ಶಾಲೆಗಳು, ಬಡವರು ಕಲಿಯುವಂಥ ಶಾಲೆಗಳಲ್ಲಿ ಮಾತ್ರ ಇದನ್ನು ಮಾತಾಡ್ತೀರಿ? ನಾನು ಹೇಳುವಂಥದ್ದು ಈ ಶಿಕ್ಷಣ ಸಂಸ್ಥೆಗಳಲ್ಲಿ ಅವಕಾಶ ಇದೆ ಅಂತಾದರೆ ಬೇರೆ ಈ ಸಂಸ್ಥೆಗಳಲ್ಲಿ ಯಾಕಿಲ್ಲ? ಅದಕ್ಕಾಗಿ ನಾನು ಹೇಳುವಂಥದ್ದು ಈ ಶಿಕ್ಷಣ ಸಂಸ್ಥೆಯ ಮಾಲೀಕರುಗಳು ಅವರು ಮಾತಾಡಬೇಕು. ಅವರು ಕೂಡ ಈ ಸಮಾಜದಲ್ಲಿ ಒಂದು ಒಪಿನಿಯನ್ ಮೇಕರ್ಸ್. ಅವರು ಎಲ್ಲಾ ಪಕ್ಷಗಳಿಗೂ ಕೂಡ ಖಜಾನೆ ಅವರು. ದಕ್ಷಿಣ ಕನ್ನಡ ಜಿಲ್ಲೆ 10 ಮೆಡಿಕಲ್ ಕಾಲೇಜುಗಳ ದಣಿಗಳು, ಅದು ಮಣಿಪಾಲ್ನ ದಣಿಗಳಿರ್ಬೋದು, ಅಥವಾ ನಿಟ್ಟೆಯ ದಣಿಗಳಿರ್ಬೋದು, ಅಥವಾ ದೇರ್ಲಕಟ್ಟೆ ಎನಪಾಯ ದಣಿಗಳಿರ್ಬೋದು. ಇವರೆಲ್ಲರೂ ಎಲ್ಲಾ ಪಕ್ಷಗಳಿಗೂ ಕೂಡ ಇವರು ಖಜಾನೆ. ಎಲ್ಲ ಆಡಳಿತ ಪಕ್ಷ, ವಿರೋಧ ಪಕ್ಷಗಳಿಗೆ ರಾಜಕೀಯವಾಗಿ ಇವರು ಖಜಾನೆ. ಇವರು ಮಾತಾಡಬೇಕು. ಇವರು ಒಪಿನಿಯನ್ ಮೇಕರ್ಸ್. ಇವರು ಇದು ನೀತಿಗಳನ್ನು ರೂಪಿಸುವವರು. ಲಾಗಳನ್ನು, ಕಾನೂನುಗಳು ಇವರಿಗೆ ಬೇಕಾಗಿ ಬರ್ತವೆ. ಇವರು ಮಾತಾಡಬೇಕು, ಇದು ಬೇಕಾ ಬೇಡವಾ ಅಂತ. ಬೇಕು ಅಂತಾದ್ರೆ ಎಲ್ರಿಗೂ ಇರಲಿ, ಬೇಡ ಅಂತಾದ್ರೆ ಯಾವ ಕಾಲೇಜುಗಳಲ್ಲಿ ಬೇಡ. ವಿದೇಶಗಳಲ್ಲಿರುವಂಥ ವಿದ್ಯಾರ್ಥಿಗಳಿಗೂ ಅದನ್ನೇ ಕಂಪಲ್ಸರಿ ಮಾಡಿ. ಭಾರತಕ್ಕೆ ಕಾಲೇಜುಗಳಿಗೆ ಬಂದರೆ ಇಲ್ಲಿ ಸ್ಕಾರ್ಪ್ ಹಾಕ್ಲಿಕ್ಕಿಲ್ಲ ಅಂತ. ಈ ರೀತಿಯಾದಂಥ ಎಲ್ಲಕ್ಕೂ ಬೇರೆ ಬೇರೆ ಆಯಾಮಗಳಿದೆ. ನಾವಿಲ್ಲಿ ಜನಸಾಮಾನ್ಯರು, ಅವರ ಮನೆಯ ಮಕ್ಕಳು ಇವತ್ತು ಕಿತ್ತಾರ್ಥ ಮಾಡ್ತಾ ಇದ್ದೀವಿ. ಗೊತ್ತಾಯ್ತಲ್ಲ? ನಾವು ಎಷ್ಟು ಕಾಲದಿಂದ ಕೇಳ್ತಾ ಇದ್ದೀವಿ, ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು, ಉಡುಪಿಗೊಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು ಅಂತ ಕೇಳ್ತಾ ಇದ್ವಿ. ಕೊಟ್ರಾ? ಕೊಡ್ಲಿಲ್ಲಲ್ಲ. ಮತ್ತೆ 2 ಹೊಸದಾಗಿ ಖಾಸಗಿ ದನಿಗಳಿಗೆ ಕೊಡ್ಲಿಕ್ಕೆ ಇಲ್ಲಿ ಪ್ರಯತ್ನ ನಡೀತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಅದರ ಬಗ್ಗೆ ನಮಗೆ ಚರ್ಚೆ ಬೇಡ, ಅದರ ಬಗ್ಗೆ ನಮಗೆ ವಿಚಾರಗಳು ಬೇಡ. MRP ಸರ್ಕಾರಿ ಮೆಡಿಕಲ್ ಕಾಲೇಜು ಬೇಕು. ವಿದ್ಯಾರ್ಥಿಗಳು ಬರ್ತೀರಾ ಹೋರಾಟಕ್ಕೆ? ಬರ್ತೀರಾ? ನೀವೆಲ್ಲ PUC ಓದ್ತಾ ಇರುವಂತ ವಿದ್ಯಾರ್ಥಿಗಳು PUC ಆದ್ಮೇಲೆ ಮೆಡಿಕಲ್ ಕಾಲೇಜಿಗೆ ಹೋಗುವಂತದ್ದಲ್ವಾ? ನಿಮ್ಗೆ ಈ ಎಲ್ಲಿರುವಂತ 10 ಮೆಡಿಕಲ್ ಪ್ರೈವೇಟ್ ಮೆಡಿಕಲ್ ಕಾಲೇಜುಗಳು ನಿಮ್ಗೆ ಎಂಟ್ರಿ ಇಲ್ಲ. ನೀವು ಸ್ಕಾರ್ಪ್ ಹಾಕಿ, ಶಾಲಾ ಹಾಕಿ, ಸ್ಕಾರ್ಪ್ ಹಾಕದೇ ಇರಿ, ಶಾಲಾ ಹಾಕದೇ ಇರಿ, ನಿಮ್ಗೆ ಎಂಟ್ರಿ ಇಲ್ಲ. ಕೋಟಿ ಗಟ್ಟಲೆ ದುಡ್ಡು ಕೊಟ್ಟವರಿಗೆ ಮಾತ್ರ ಅಲ್ಲಿ ಎಂಟ್ರಿ. ಅದು ನಿಮಗೆ ಸಾಧ್ಯ ಇಲ್ಲ. ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ವಿ. ಬರ್ತೀರಾ ನೀವು?